ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ವೆಡ್ನೆಸ್ಡೇ. ನಾನು ಸೋಮವಾರ ಮತ್ತೆ ಮಂಗಳವಾರ ಶೂಟೇ ಮಾಡಲಿಲ್ಲ ವ್ಲಾಗ್ ಅನ್ನ. ಆಮೇಲೆ ಇವಾಗ ಅತ್ತೆ ಕೂಡ ಹುಷಾರಾಗಿದ್ದಾರೆ. ಲಂಚಿಗೆ ಈಗ ವೇಟ್ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕಾಲಲ್ಲಿ ಇದ್ದಾರೆ. ಅವ್ರದ್ದು ಯಾವಾಗ ಮುಗೀತದಂತ ಹೇಳಿಕ್ ಬರೋದಿಲ್ಲ. ನೋಡಿ, ಇಲ್ಲಿ ಎಲ್ಲ ರೆಡಿ ಉಂಟು, ಊಟಕ್ಕೆ ಕಾಯ್ತಾ ಇದ್ದೇವೆ. ನಂಗಂತೂ ಫುಲ್ ಹೊಟ್ಟೆ ಹಸಿತಾ ಉಂಟು, ತಡ್ಕೊಳಿಕ್ ಆಗ್ತಾ ಇಲ್ಲ. ಬಟ್ ಅವರದ್ದು ಇವಾಗ ಕಾಲ್ ಯಾವಾಗ ಫಿನಿಶ್ ಆಗ್ತದೆ ಗೊತ್ತಿಲ್ಲ. ಆಮೇಲೆ ಇವಾಗ ಶ್ರಾವಣ ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಶ್ರಾವಣಕ್ಕೆ ನಾನ್ ವೆಜ್ ಎಲ್ಲ ಬಿಡ್ತಾರೆ. ಬಟ್ ನಮ್ ಕಡೆ ಎಲ್ಲ ಹಾಗೇನು ಕಂಪಲ್ಸರಿ ಇಲ್ಲ, ಬಿಡ್ಲೇಬೇಕಂತ. ಸೊ ಇನ್ನು ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತದೆ. ಹೋದ ವರ್ಷ ಆಕ್ಚುಲಿ ನಾನು ಇರ್ಲಿಲ್ಲ, ಸೊ ನನ್ಗೆ ಯಾವುದೇ ಫ್ಯಾಮಿಲಿ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ. ಈ ವರ್ಷ ಫುಲ್ ಗಮ್ಮತ್ತಲ್ಲಿ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು. ಇವಾಗ ನಿಮ್ಗೆ ಅತ್ತೆನ ಮೀಟ್ ಮಾಡಿಸ್ತೇನೆ, ತೋರಿಸ್ತೇನೆ ಅವ್ರನ್ನು. ಏನ್ ಮತ್ತೆ ಜ್ವರ ಎಲ್ಲ ಕಡಿಮೆ ಆಯ್ತಾ? ಮೊನ್ನೆ ಫುಲ್ ಮುಖ ಎಲ್ಲ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾ, ಅದೇ ಅಮ್ಮನಿಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಅವ್ರು ಹಾಗೆ ಅಂದ್ರೆ ಅಷ್ಟು ಸಹ ಫೇಸ್ ಇದಾಗಿದೆ ಅಂತ. ಆದ್ರೆ ಸರಿ ಗೊತ್ತಾಗ್ತಾ ಇದ್ದಿತ್ತು ನಿಮ್ಗೆ ಜ್ವರ ಸಾಲಿಡ್ ಇದ್ದಿತ್ತಂತ. ಇವತ್ತೊಂದಮ್ ಕರೆಕ್ಟ್ ಇದೆ, ನಿನ್ನೆ ಸರಿ ಹಾಗೆ ಸರಿ ಇತ್ತು. ಅದು ನಿನ್ನೆಯಿಂದ ಇವತ್ತು ಒಂದು ಪೇನ್ ಎಲ್ಲ ಕಡಿಮೆ ಉಂಟಾ? ಉಂಟು, ಸ್ವಲ್ಪ ಉಂಟು, ಅದು ಅಡ್ಡಿಲ್ಲ. ತುಂಬಾ ಇದಾಗಿದೆ. ಮೆಲ್ಲ ಮೆಲ್ಲ ಅದು ಇರ್ತದೆ ಅಂತಲ್ಲ, ಸುಮಾರು ದಿನ ಇರ್ತದೆ ಅಂತ, ಮೆಲ್ಲ ಮೆಲ್ಲ ಕಡಿಮೆ. ಇನ್ನು ಸೆಕೆಂಡ್ ಡೋಸ್ ಉಂಟು. ಹೆದರಿಕೆ ಆಗ್ತದೆ. ಅದೇ ಸೆಕೆಂಡ್ ಡೋಸ್ ಅಲ್ಲಿ ಸಹ ಈಗ ಜ್ವರ ಬರ್ತದ ಏನೋ ಗೊತ್ತಿಲ್ಲ, ನೋಡ್ಬೇಕು. ಅದೇ ತಕೊಳ್ಬೇಕಾ ಬೇಡ ಅಂತ ಅದಂತ ತಕೊಳ್ಳೇಬೇಕು, ಅದೇನು ಆಪ್ಷನ್ ಇಲ್ಲ ಈಗ. ಮತ್ತೆ ಟ್ರಾವೆಲ್ ಮಾಡ್ಲಿಕ್ಕೆ ಸಹ ವ್ಯಾಕ್ಸಿನೇಷನ್ ಈಗ ಕಂಪಲ್ಸರಿ ಆಗಿ. ಹೌದು, ಅದಕ್ಕೆ ತಕೊಂಡದ್ದು. ಸಡನ್ ಹೋಗ್ಲಿಕ್ಕಿದ್ರೆ ಇಲ್ಲಿ. ಹಾ, ಅದೇ ಇನ್ನು ನಮ್ಗೆ ಸಹ ತಕೊಳ್ಳಿಕ್ಕೆ ಉಂಟು, ನೋಡ್ಬೇಕು ಇನ್ನು ಯಾವಾಗ ತಕೊಳ್ಳುದಂತ. ಮೋಸ್ಟ್ಲಿ ಈ ವಾರ ಅಥವಾ ನೆಕ್ಸ್ಟ್ ವಾರ ತಕೊಳ್ಬೇಕು. ಅಲ್ಲ, ನಿಮ್ಗೆಲ್ಲ ಒಂದು ಲಂಚ್ ಟೈಮ್ ಅಂತ ಇಲ್ವಾ? ಊಟ ಮಾಡಿದೆ ಲಂಚ್ ಟೈಮ್. ಯಾವ ಊಟ ಮಾಡೋದಾಗಲ್ಲ ಲಂಚ್ ಟೈಮ್. ಮತ್ತೆ ನಿಮ್ಮ ಮನೆಯವರು ಎಂತ ಮಾಡುದು ಮತ್ತೆ? ಸಂಬಳ ಕೊಡ್ತಾರಲ್ಲ. ಅಲ್ಲ, ನಾವು ಸಹ ಇಲ್ಲಿ ಹಸ್ಕೊಂಡ್ ಕುತ್ಕೊಳ್ಳುದು. ಅಲ್ಲಿ ಫ್ರೈ ಮಾಡಿದೆಲ್ಲ ಚಪ್ಪೆ ಆಗಿ ಯಾವಾಗಿಂದ ಕರಿತಾ ಉಂಟದು, ಯಾವಾಗ ತಿಂತೀರಿ ಅಂತ. ದೊಡ್ಡ ಮೀನ ಮತ್ತೇನಿಲ್ವಾ? ಹಾ, ಅಡ್ಡಿಲ್ಲ, ಅದು ಬಾಲದು ನಿಮ್ಗೆ, ಮಂಡೆ ನನ್ಗೆ. ಬರೀ ಮಂಡೆಯಲ್ಲಿ ಬರೀ ಮಂಡೆ ಮಾತ್ರ ತೋರುದು, ಅದು ಮತ್ತೇನಿಲ್ಲ ಅದ್ರಲ್ಲಿ. ಆಯ್ತಾ ಕುತ್ಕೊಂಡು ಊಟ ಮಾಡಿ. ಈಗ ಹೊಟ್ಟೆ ಹುಳ ಎಲ್ಲ ಕೂಗ್ತಾ ಉಂಟು. ಹೇಗೆ ಹೇಗೆ ಕೂಗುದು? ಗುಡು 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 ಹೊಟ್ಟೆಯಲ್ಲಿ ಕೂಗ್ತಾ ಉಂಟು. ಹೌದದೇ, ವರ್ಕ್ ಫ್ರಮ್ ಹೋಮ್ ನವರದ್ದು ಎಲ್ಲರದ್ದು ಇದೆ ಅವಸ್ಥೆ. ಹೌದದೇ, ನಿಮ್ಗೆ ಆಗ್ತದೆ, ನಮ್ಗೆ ಆಗುದಿಲ್ಲ, ನಾವೇನ್ ಮಾಡುದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ಗೊಬ್ರು ಕೇಳಿದ್ರು ಚಪಾತಿ ಮಾಡುವಾಗ ಗಟ್ಟಿ ಆಗದೆ ಇರೋ ಹಾಗೆ ಏನ್ ಟ್ರಿಕ್ಸ್ ಇದೆ ಅಂತ, ಅಥವಾ ಚಪಾತಿ ಮಾಡುವಾಗ ಏನೇನೆಲ್ಲ ಹಾಕ್ತೀರಿ ಸಾಫ್ಟ್ ಆಗ್ಲಿಕ್ಕೆ. ಸೊ ಅತ್ತೆ ಇವಾಗ ಚಪಾತಿ ಕಲಿಸ್ತಾ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳುವ ಏನೇನ್ ಹಾಕ್ತಾರೆ ಅಂತ. ಆಕ್ಚುಲಿ ನಮ್ಮನೇಲಿ ಚಪಾತಿ ಕಲ್ಸುದು ಅವರೇ ಜಾಸ್ತಿಯಾಗಿ. ಅವ್ರು ಇಲ್ದಿದ್ರೆ ಮಾತ್ರ, ನಾನ್ ಸಪೋಸ್ ಚಪಾತಿ ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ನಾನ್ ಕಲ್ಸೋದು, ಇಲ್ಲಾಂದ್ರೆ ಅವರೇ ಮಾಡೋದು. ಹೇಳಿ ಅಮ್ಮ, ಏನೇನ್ ಹಾಕ್ತೀರಿ ಚಪಾತಿ ಕಲ್ಸುವಾಗ? ಚಪಾತಿ ನೀರ್ ಮತ್ತೆ ಗೋಧಿ ಹಿಟ್ಟು, ಸ್ವಲ್ಪ ಹಾಗೆ ಉಪ್ಪು ಹಾಕುದು. ಮತ್ತೆ ಕಲ್ಸುವಾಗ ತುಂಬಾ ನೀರ್ ಹಾಕಿ ಒಟ್ಟಿಗೆ ಹೀಗೆ ಗೋಲ್ ಮಾಡುದಲ್ಲ, ಅದರಿಂದ ಚಪಾತಿ ಒಳ್ಳೇದಾಗುದಿಲ್ಲ. ನೀರ್ ಪಚ್ಚ 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 ಸಾಕ್ತದೆ, ಮತ್ತೆ ಇದು ಸಾಕ್ತದೆ ಅಂದ್ರೆ ಅಂಟಿನಾಗ ಸಾಫ್ಟ್ ಆಗುದಿಲ್ಲ ಚಪಾತಿ. ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಮೆಲ್ಲ ಮೆಲ್ಲ ಕಲಸಿ ನೀರ್ ಹಾಕ್ತಾ ಹೋಗುದು, ಅದರಿಂದ ಚಪಾತಿ ಸಾಫ್ಟ್ ಆಗುದು. ಅದರಿಂದ ಮತ್ತೆ ಇದು ಎಷ್ಟೊತ್ತು ತಿಕ್ತೀರಿ ನೀವು ಈ ತರ? ನಮ್ಗೆ ಗೊತ್ತಾಗ್ತಲ್ಲ, ಹಿಟ್ಟು ಒಳ್ಳೆ ಸ್ಮೂತ್ ಆಗಿ ಹೀಗೆ ನೈಸ್ ಆಗಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಹಾಕ್ತಾ ಈ ತರ ಇದಕ್ಕೆ ಹಿಟ್ಟು ಬರಬೇಕು, ಈ ತರ ಬರಬೇಕು. ಎಣ್ಣೆ ಹಾಕ್ತೀರಾ ಮತ್ತೆ ಇದಕ್ಕೆ? ಮತ್ತೆ ಹೌದು, ಒಂದು ಟೀ ಸ್ಪೂನ್ 1.5 ಟೀ ಸ್ಪೂನ್ ವರೆಗೆ ಯಾವ್ದೇ ನಾವು ಚಪಾತಿ ಯಾವ್ದು ಯೂಸ್ ಮಾಡ್ತೇವೆ ಆ ಎಣ್ಣೆ ಹಾಕಿ ಸ್ವಲ್ಪ ಕಲಸಿ ಹೀಗೆ, ಅದು ನೈಸ್ ಬರ್ತದೆ ಅಷ್ಟೇ. ಇದ್ರಲ್ಲಿ ಮತ್ತೇನಿಲ್ಲ. ಕಲಸುವಾಗ ಮಾತ್ರ ಡೈರೆಕ್ಟ್ ಬೇಗ ನೀರ್ ಹಾಕಿ ಬೇಗ ಬೇಗ ಉಂಡೆ ಮಾಡೋದು, ಅದು ಚಪಾತಿ ಅಷ್ಟು ಒಳ್ಳೇದಾಗುದು. ನಿಧಾನದಲ್ಲಿ ಕಲಸಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಕಲಿಸ್ತಾ ಇರ್ಬೇಕು, ಆಗ ಒಳ್ಳೇದು ಬರ್ತದೆ. ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಡ್ಬೇಕು. ಮತ್ತೆ ಅದು ಗೋಧಿ ಮೇಲೆ ಸಹ ಇರ್ತದಲ್ಲ, ಕೆಲವೊಂದು ಗೋಧಿ ಗಟ್ಟಿ ಬರ್ತದಲ್ಲ, ಕೆಲವು ಗೋಧಿ ಈಗ ಒಂಥರ ದಪ್ಪ ಆಗಿ. ಗೋಧಿದು ಕ್ವಾಲಿಟಿ ಮೇಲೆ ಸಹ ಇರ್ತದೆ. ಚಪಾತಿ ಹಾಕುವಾಗ ಸಹ ಒಮ್ಮೆ ಒತ್ತಿ ಹಾಕಬಾರ್ದು, ಕೈ ಸ್ವಲ್ಪ ಹೀಗೆ ಹೀಗೆ ಲೂಸ್
ಕೈ ನಾವು Soft ಆಗಿ. ಸಾಫ್ಟ್ ಕೈಯನ್ನೊಂದು ಲೂಸ್ ಬಿಡ್ಬೇಕು ಅಂದ್ರೆ ಒತ್ತುಬಾರ್ದು ಇದಕ್ಕೆ ಹೀಗೆ ಮಾಡಿ ಲೂಸ್ ಬಿಡ್ಬೇಕು. ಅಂದ್ರೆ ನೋಡುವಾಗ ಹಾಗೆ ನಾವು ಒತ್ತೇವಂತಾಗ್ತದೆ. ಕೈ ಲೂಸ್ ಬಿಟ್ಟು ಮತ್ತೆ ಇದಕ್ಕೆ ಒಂಚೂರು ಸ್ವಲ್ಪ ಎಣ್ಣೆ ತಾಗಿಸಿ ಹೋಲ್ಡ್ ಮಾಡ್ಬೇಕು. ನಾವು ಗೋಧಿ ತರುದು ಒಂದು ಮಿಲ್ನಿಂದ. ಸೊ ಯಾರಾದ್ರೂ ಉಡುಪಿಯವರು ಇದ್ರೆ ನಿಮ್ಗೆ ಹತ್ರ ಆಗ್ಬೋದು. ಮಿತ್ರ ಹಾಸ್ಪಿಟಲ್ ನಿಂದ ಸ್ವಲ್ಪ ಕೆಳಗಿಳ್ಕೊಂಡು ಹೋಗುವಾಗ ಅಲ್ಲಿ ಒಂದು ಮಿಲ್ ಇದೆ, ಅಲ್ಲಿಂದ ನಾವು ತರುದು. ಗೋಧಿ ಅಂತೂ ಕ್ವಾಲಿಟಿ ತುಂಬಾ ಸೂಪರ್ ಆಗಿದೆ, ತುಂಬಾ ಸಾಫ್ಟ್ ಆಗಿ ಬರ್ತದೆ ಚಪಾತಿ. ಸೊ ನಿಮ್ಗೆ ಯಾರಿಗಾದ್ರೂ ನೋಡ್ಲಿಕ್ಕಿದ್ರೆ ಅಲ್ಲಿ ಹೋಗಿ ನೋಡ್ಬೋದು.